ಅಕಾಡೆಮಿ ತಾಯಿ ಉಮಾಮಹೇಶ್ವರಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಸಮಾಜದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಎಂಬ ಸದ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಇಂದಿಗೆ 6 ವರ್ಷಗಳು ಪೂರ್ಣಗೊಂಡಿದೆ. ಕೇವಲ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಸಮಾಜದ ನಾನಾ ಕ್ಷೇತ್ರದಲ್ಲಿ ಸಮಾಜೋನ್ಮುಖಿ ಕೆಲಸಗಳೊಂದಿಗೆ ಉಳ್ಳಾಳ ಪರಿಸರದಲ್ಲಿ ಜನಮಾನಸರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂತಹ ಸಂಸ್ಥೆ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಬಹಳ ಸಮಯಗಳ ಕನಸು ದೊಡ್ಡ ಮಟ್ಟಿನ ಒಂದು ಕ್ರೀಡಾ ಕಾರ್ಯಕ್ರಮ ಮಾಡಬೇಕು, ಅದು ಕೂಡ ಮುಂದಿನ ಪೀಳಿಗೆಯ ಕಬಡ್ಡಿ ತಾರೆಗಳನ್ನು ಬೆಳೆಸಲು ಪೂರಕವಾಗಿರತಕ್ಕಂತಹ ಒಂದು ನೆಹರು ಮೈದಾನದಲ್ಲಿ ಆಯೋಜಿಸಲ್ಪಟ್ಟು ಇದೀಗ ಅದರ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸುತ್ತಾ ಮೊದಲಿಗೆ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಲ್ಲುವಂತೆ ನಿಮ್ಮ ಮುಂದೆ ಅತಿಥಿ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರು ಗುಹನುತಂ ಮಹಾದೇವಸುತಂ ಗುರು ಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ತೊಕ್ಕೋಟು ಉಳ್ಳಾಳ ಭಾಗದಲ್ಲಿ ಕಬಡ್ಡಿ ಕ್ರೀಡೆಗೆ ಅಂದಿನ ದಿವಸದಲ್ಲಿ ಆರ್ಥಿಕವಾದಂಥ ಸಂಕಷ್ಟದ ಸಂದರ್ಭದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಬೆಳೆಸುವಲ್ಲಿ ಪ್ರತಿಯೊಂದು ಉಳ್ಳಾಳ ಭಾಗದ ತೊಕ್ಕೋಟು ಪರಿಸರದ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದಷ್ಟು ಆರ್ಥಿಕ ಸಹಕಾರ ನೀಡುತ್ತಾ ಕಬಡ್ಡಿ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕಬಡ್ಡಿಯ ಮಹಾಪೋಷಕರಾದಂಥ ಕೀರ್ತಿಶೇಷ ಎ ಜಯಣ್ಣರವರ ಸ್ಮರಣಾರ್ಥ ದಕ್ಷಿಣ ಜಿಲ್ಲಾ ಬಾಲಕ ಬಾಲಕಿಯರ ಹಾಗೂ ನಾಳೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಇವತ್ತು ತೊಕ್ಕೋಟಿಗೆ ಕಬಡ್ಡಿಯ ಕಾಶಿ ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಮೂಲ ಪ್ರೇರಣೆ ನಮ್ಮ ದಿವಂಗತ ಎ ಜಯಣ್ಣರವರು. ತಂದೆಯ ಕ್ರೀಡೆಗೆ ಒಂದಷ್ಟು ಪ್ರೋತ್ಸಾಹ ನೀಡಿ ಈ ಸಮಾಜಕ್ಕೆ ಕೊಡುಗೆ ದಾನಿಯಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದಷ್ಟು ಕಾರ್ಯವನ್ನು ಮಾಡುತ್ತಾ ಇರುವುದು ನಮ್ಮ ಕೀರ್ತಿಶೇಷ ಎ ಜಯಣ್ಣರವರ ಮಗರಾದ ಎ ಜಯಶೇಖರ್ ಅವರು. ಇವತ್ತು ನಮ್ಮ ಅಕಾಡೆಮಿಯನ್ನು ಗೋಪಿನಾಥ್ ಕಾಪಿಗಾಡರ ಮೂಲಕ ಸ್ಥಾಪನೆ ಮಾಡಿಕೊಂಡು ಅದಕ್ಕೊಂದು ಅರ್ಥವನ್ನು ಕಲ್ಪಿಸಿ ಇದೀಗ 2016ರಲ್ಲಿ ಸ್ಥಾಪನೆ ಆದಂಥ ನಮ್ಮ ಸಂಸ್ಥೆ ದಶಮಾನದ ಅವಸ್ಥೆಯಲ್ಲಿ ಬರ್ತಾ ಇದೆ. ಒಂದಷ್ಟು ಹೆಮ್ಮೆಯ ವಿಚಾರ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಕ್ರೀಡಾಪಟುಗಳು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಒಂದು ಹೆಮ್ಮೆಯ ಆಟಗಾರರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಈ ಸಂದರ್ಭದಲ್ಲಿ ಹೆಮ್ಮೆ ಆಗ್ತಾ ಉಂಟು. ಈ ಒಂದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಜರುಗಿರುವಂಥ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಹೇಗೆ ಎ ಜಯಣ್ಣರವರು ಕೊಡುಗೆ ದಾನಿಯ ಅವರ ತಮ್ಮನಾಗಿರ್ತಕ್ಕಂಥ ಶೇಷಪ್ಪ ಕೋಟ್ಯಾನ್ರವರು ಎಲ್ರಿಗೂ ಪರಿಚಿತ. ದಕ್ಷಿಣ ಜಿಲ್ಲೆಯಲ್ಲಿ ಶೇಷಪ್ಪ ಕೋಟ್ಯಾನ್ ಯಾರಂತ ಹೇಳಿದ್ರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಕ್ರಾಂತಿ ಮಾಡಿದಂಥವರು. ಸರಳ ಸಜ್ಜನಿಕೆಯ ಸ್ವಭಾವದಂಥ
ಶೇಷಪ್ಪ ಕೋಟೆನ್ರವರು ಇವತ್ತು ಕೀರ್ತಿಶೇಷ ಎ ಜೈನ್ರವರ ಸ್ಮರಣಾರ್ಥ ನಡೆಯುವಂಥ ಪಂದ್ಯಾಟದಲ್ಲಿ ಆ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಚಾಲನೆ ಕೊಳ್ಳಿಕ್ಕಿರುವುದು ನಮಗೆ ಒಂದು ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಶುಭ ಬೇಡಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಹಲವಾರು ಉದ್ಯೋಗದಾತರಿಗೆ ಆಶ್ರಯವನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಶೇಷಪ್ಪ ಕೋಟೆನ್ರವರು ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ದೀಪ ಪ್ರಜ್ವಲಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಅವರಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ನಮ್ಮ ಕ್ರೀಡಾಪಟುಗಳ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರಿಗೆ ನಮ್ಮ ಅಕಾಡೆಮಿಯ ಸಂಯೋಜಕರಾದ ಗೋಪಿನಾಥ್ ಕಾಪಿಗಾಡ್ರವರು ಶಾಲು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ದಕ್ಷಿಣ ಜಿಲ್ಲೆಯಲ್ಲಿ ಕಬಡ್ಡಿಗೆ ಒಂದಷ್ಟು ಕೀರ್ತಿಯನ್ನು ತಂದುಕೊಟ್ಟಂಥ ದಿವಂಗ ಉದಯ ಚೌಟ, ಏಕಲವ್ಯ ಪ್ರಶಸ್ತಿ ವಿಜೇತರು, ಕಬಡ್ಡಿ ಆಟಗಾರರಾದಂಥ ಉದಯ ಚೌಟ ನಮ್ಮನ್ನು ಅಗಲಿದು ಕಬಡ್ಡಿ ಕ್ರೀಡೆಗೆ ಒಂದಷ್ಟು ನೋವಿನ ಸಂತೋಷ್ ರೈ ಬೋಲಿಯವರು ಬಂದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸಿದ ದಯವಿಟ್ಟು ವೇದಿಕೆ ಬರ ವಿನಂತಿಯನ್ನು ಮಾಡಿಕೊಳ್ತೇವೆ. ಇವತ್ತು ಉದಯ ಚೌಟರ ಹೆಸರಲ್ಲಿ ನಾವು ಕ್ರೀಡಾಂಗಣಕ್ಕೆ ಹೆಸರನ್ನು ನೀಡುವುದರ ಮುಖಾಂತರ ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಮೂಲಕ ಇವತ್ತು ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರ ಸಹೋದರರಾದಂಥ ಮಾನಿ ಜಗನ್ನಾಥ ಚೌಟ ಆಗಮಿಸಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತ ನೀಡ್ತಾ ಅವರಿಗೆ ಅಕಾಡೆಮಿಯ ಅಧ್ಯಕ್ಷರಾದ ಎ ಜಯಶೇಖರ್ ಅವರು ಶಾಲು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಉದ್ಘಾಟನಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಚಂದ್ರಶೇಖರ್ ಉಚ್ಚಿಲ್, ಮುಕ್ತೇಶ್ವರರು, ಗೆಜ್ಜೆಗಿರಿ, ನಂದನ ಬಿತ್ತಲ್ ಜಿಲ್ಲೆಯಲ್ಲಿ ಒಂದಷ್ಟು ಧಾರ್ಮಿಕ, ಸಾಮಾಜಿಕವಾಗಿ, ರಾಜಕೀಯವಾಗಿ ಕೆಲಸ ಮಾಡಿಕೊಂಡಿರೋರು. ನಮ್ಮ ಅಕಾಡೆಮಿಯ ಮೂಲ ಕಬಡ್ಡಿದ ಪ್ರಾಕ್ಟೀಸ್ಗೆ ಏನು ಮಾಡ್ತೇವೆ ಅವರದ್ದು ಜಾಗದಲ್ಲಿ ನಮಗೆ ಅವರು ಮೊದಲೇ 2016ರಲ್ಲಿ ಅವರ ಜಾಗವನ್ನು ಕೊಟ್ಟಿರುತ್ತಾರೆ. ಮುಂಚೆ ಅದು ನಮ್ಮ ಮೈದಾನದಲ್ಲಿ ಆಡ್ತಿದ್ದೆ, ಈಗ ಮ್ಯಾಟ್ ಆಗಿದೆ, ನಾವು ಒಳಗೆ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಚಂದ್ರಶೇಖರ್ ಉಚ್ಚಿಲ್ ಪ್ರತಿ ಸೇರಿ ನಮಗೆ ಈ ಒಂದು ಅಕಾಡೆಮಿಗೆ ಸಹಾಯ ಸಹಕಾರ ನೀಡುವರು. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ನೀಡ್ತಿದ್ದೇನೆ. ಅವರಿಗೆ ಪ್ರಕಾಶ್ ರವರು ಶಾಲು ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸುರೇಶ್ ಭಟ್ನಗರ, ಉಳ್ಳಾಳ ಭಾಗದಲ್ಲಿ ಕ್ರೀಡೆಗೆ ಸಹಾಯ ಸಹಕಾರ ನೀಡುವವರು. ಕಬಡ್ಡಿ ಅಂದರೆ ಅವರಿಗೆ ಪಂಚಪ್ರಾಣ. ಅಮೆಚೂರ್ನಲ್ಲಿ ಅವರು ಪದಾಧಿಕಾರಿಯಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸೇವೆಗೈತಿರುವಂಥ ಸುರೇಶ್ ಭಟ್ನಗರ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ದಿನಕರ್ ಬಗಂಬಿಲ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಉದ್ಘಾಟನಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸಂತೋಷ್ ರೈ ಬೋಲಿಯರ್, ಸ್ವತಃ ಕಬಡ್ಡಿ ಆಟಗಾರರವರು. ಕಾಲೇಜಿನ ಪಂದ್ಯಾಟದಲ್ಲಿ ಅವರು ಹಲವಾರು ಕಬಡ್ಡಿ ಆಡಿದ್ದಾರೆ, ನಾನು ಕೇಳಿಕೊಂಡಿದ್ದೇನೆ, ನೋಡಿದ್ದೇನಿಲ್ಲ, ಕೇಳಿಕೊಂಡಿದ್ದೇನೆ. ಹಾಗಂತ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಗೆ ಅವರು ಬಾರಿ ಪ್ರೀತಿ. ಕಳೆದ ಬಾರಿ ಮಾಸ್ಟರ್ಸ್ ಕಬಡ್ಡಿ ಆಗಲಿ ಅವರು ರಾತ್ರಿ ಬಂದು ಕಬಡ್ಡಿನ ವೀಕ್ಷಣೆ ಮಾಡುತ್ತಾ ನಮಗೊಂದು ಸಹಾಯ ಸಹಕಾರ ನೀಡುವರು. ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ, ಅದೇ ರೀತಿ ಮಾಜಿ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬ್ಯಾಂಗ್ಳೂರು, ಅವರು ಅಕಾಡೆಮಿಯ ಪ್ರತಿ ಕಾರ್ಯಕ್ಕೆ ನಮಗೆ ಒಂದಷ್ಟು ಸಹಾಯ ಸಹಕಾರ ನೀಡುವರು. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಹರಿಶ್ಚಂದ್ರ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿ ಕಬಡ್ಡಿ ಆಟಗಾರರು, ಉಳ್ಳಾಳ ಭಾಗದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಕೆಲಸ ಮಾಡುವಂಥ ನನ್ನ ಆತ್ಮೀಯ ಮಿತ್ರರಾದಂಥ ಶರತ್ ಭಂಡಾರಿ,
ಪುಷ್ಪಶ್ರೀ ಕನ್ಸ್ಟ್ರಕ್ಷನ್ ಮಾಲಕರು ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ನಮ್ಮಲ್ಲಿ ಅಕಾಡೆಮಿಯ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ದಿನೇಶ್ ರೈ ಕಳ್ಳಿಗೆ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಅಕಾಡೆಮಿ ಅವರು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಜಿಲ್ಲಾ ಪಂಚಾಯತ್ KDP ಪ್ರಗತಿ ಪರಿಶೀಲನಾ ಸಭೆಯ ಸದಸ್ಯರು, ನನ್ನ ಆತ್ಮೀಯರು, ಮಾಜಿ ನಾಮನಿರ್ದೇಶಿತ ಸದಸ್ಯರಾದಂಥ ಪ್ರಶಾಂತ್ ಕಾಪಿಗಾಡು ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ಪ್ರಕಾಶ್ ಕಾಪಿಗಾಡ್ರವರು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮ್ಮ ಶೇಷಪ್ಪ ಕೊಟ್ರನ ಸುಪುತ್ರರಾದಂಥ ಹೇಗೆ ಶೇಷಪ್ಪ ಕೊಟ್ರವರು ಕೊಡುಗೆ ಇದ್ದಾನೆ, ಅದೇ ರೀತಿ ಅವರ ಕಾರ್ಯವನ್ನು ಮುಂದುವರಿಸಿ ಬರುವಂಥ ಭುವನೇಶ್ವರ್ ಅವರಿದ್ದಾರೆ. ಶುಭ ಟ್ರಾವೆಲ್ಸ್ ಮಂಗಳೂರು ಇದರ ಮಾಲಕರು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ನೀಡಿದ್ದೇನೆ. ಅವರಿಗೆ ಅರುಣ್ ರವರು ಬಂದು ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮಗೆ ಪ್ರೋತ್ಸಾಹ ನೀಡುವಂಥ ಸಿರಿಲ್ ಡಿಸೋಜ ಇದ್ದಾರೆ. ಕ್ರೀಡಾ ಇಲಾಖೆಯ ಒಬ್ಬರು ಸದಸ್ಯರಾಗಿಕೊಂಡು ಪ್ರತಿ ಸಲ ನಮಗೆ ಒಂದು ಸಹಾಯ ಸಹಕಾರ ನೀಡುವಂಥ ಸಿರಿಲ್ ಡಿಸೋಜ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸಿದ್ದೇನೆ. ಅವರಿಗೆ ಯಕ್ಷಿತ್ ರೈ ಬಂದು ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕ್ರೀಡಾ ಭಾರತಿ ಕರ್ನಾಟಕ ಇದರ ರಾಜ್ಯ ಪ್ರಮುಖರಾದಂಥ ಸನ್ಮಾನ್ಯ ಭೋಜರಾಜ್ ಕಲ್ಲಾಡ್ಕೆ ಇದ್ದಾರೆ. ಕ್ರೀಡಾ ಭಾರತಿ ಉಮಾಮಹೇಶ್ವರಿ ಕಬಡ್ಡಿ ಆತ್ಮೀಯವಾದಂಥ ಸಂಸ್ಥೆ. ಹಲವಾರು ಸಂದರ್ಭಗಳು ನಮಗೆ ಅವರು ಸಹಾಯ ಸಹಕಾರ ನೀಡಿದ್ದಾರೆ. ಅವರಿಗೆ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ಗೋಪಿನಾಥ್ ಕಾಪಿಗಡ್ರವರು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾವೀರ ಕಾಲೇಜಿನ ಪ್ರೊಫೆಸರ್ ಇದ್ದಾರೆ ಹರೀಶ್ ಕುಮಾರ್. ನನ್ನ ಗುರುಗಳು ಹೌದು, ಯಾಕಂದರೆ ಅವರಿಗೆ ನನಗೆ ಒಂದಷ್ಟು ಸಾಮಾಜಿಕ ಕೆಲಸ ಮಾಡುವಂಥ ಪ್ರೇರಣೆ ನೀಡಿದವರು ಹರೀಶ್ ಪ್ರೊಫೆಸರ್ ಮಾವೀರ ಕಾಲೇಜ್ ಮೂಡಬಿದ್ದ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಸದಸ್ಯರಾದಂಥ ಭವಾನಿ ಕಾಪಿಗಾಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂಥ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರು ನಮ್ಮ ಶೇಖರಣ್ಣನ ಆತ್ಮೀಯ ಮಿತ್ರರಾದಂಥ ಅನಿಲ್ ಅತ್ತವರ ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ಅಭಿಷೇಕ್ ರವರು ಶಾಲು, ದಿನೇಶ್ ರೈಯರವರು ಶಾಲು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಹಿರಿಯನ್ನ ನಮಗೆಲ್ಲ ಮಾರ್ಗದರ್ಶಕರಾದಂಥ ಅಕಾಡೆಮಿಯ ಪೋಷಕರಾದಂಥ ಈಶ್ವರನ್ ಇದ್ದಾರೆ. ಅವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅದೇ ರೀತಿ ಭಗವಾನ್ ದಾಸ್ ಇದ್ದಾರೆ, ಕಬಡ್ಡಿ ಆಟಗಾರರು. ನಾಮ ನಿರ್ದೇಶಕ ಸದಸ್ಯರು ಉಳ್ಳಾಲ ನಗರಸಭೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹಸನಬ್ಬ ಬಂದಿದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಆನಂದ ಶೆಟ್ಟಿ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಸುನಿಲ್ ರೈ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ರಘುರಾಮ್ ಶೆಟ್ಟಿ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಉಮೇಶಣ್ಣ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಉಪಾಧ್ಯಕ್ಷರಾದಂಥ ದಿನೇಶ್ ಅತ್ತ ಅವರಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹರಿಶ್ಚಂದ್ರ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ದಿನಕರ್ ಬಗಂಬಿಲ್ ಇದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಆತ್ಮೀಯ ಸ್ವಾಗತಿಸ್ತೇನೆ. ದಿನೇಶ್ ಇದ್ದಾರೆ, ಪ್ರಕಾಶನ್ ಇದ್ದಾರೆ. ಈ ಕಬಡ್ಡಿಯ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮೂಲ ಪ್ರೇರಣೆ ಸ್ಥಾಪಕರಾದಂಥ ಗೋಪಿನಾಥ್ ಕಾಪಿಗಡವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇವೆ. ಅದೇ ರೀತಿ ಸೋಮನಾಥ್ ಫೈನಾನ್ಸ್ ಇದರ ಮಾಲಕರಾದಂಥ ನಾರಾಯಣ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸ ಮಾಡಿಕೊಂಡ ನಾರಾಯಣ್ ಇವರನ್ನು ಪ್ರಕಾಶ್ ಅವರು ಶಾಲು ನೀಡಿ ಅವರನ್ನು ಇಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಇಲ್ಲಿ ಆಗಮಿಸಿದಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಬಂಧುಗಳಿಗೆ, ಪತ್ರಿಕಾ ವರದಿಗಾರರಿಗೆ, ಅದೇ ರೀತಿ
ನಮ್ಮ ಹೈಸ್ಕೂಲ್ ವಿಭಾಗದ ಎಲ್ಲ ಕ್ರೀಡಾಪಟುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸತೀಶ್ ಕುಂಪಲ ಆಗಮಿಸ್ತಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ದಿನೇಶ್ ರೈ ಕಲ್ಲಿಗೆ ಅವರು ಶಾಲು ನೀಡಿ ಹಲವಾರು ಅತಿಥಿಗಳು ನಮ್ಮ ಈ ಒಂದು ಇದರಲ್ಲಿದ್ದಾರೆ. ನಾಳೆ ದಿವಸ ಅವರು ಸೇರಿಸ್ಕೊಳ್ಳಿಕ್ಕಿದ್ದಾರೆ. ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿ ವೇದವ್ಯಾಸ ಕಾಮತ್ ಕೂಡ ಇನ್ನು ಕೆಲವು ಕ್ಷಣ ಈ ಕಾರ್ಯಕ್ರಮ ಆಗಮಿಸಲಿಕ್ಕಿದ್ದಾರೆ. ಅವರನ್ನೆಲ್ಲ ಕೂಡ ನಾನು ಉಪಸ್ಥಿತಿಯನ್ನು ಗೌರವಿಸುತ್ತಾ ಬಂದಂಥ ಎಲ್ಲ ನಮ್ಮ ಕ್ರೀಡಾಪಟುಗಳನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರತಕ್ಕಂತಹ ಗಣೇಶ್ ಕಾಪದರಾಗಿ ಮೊದಲ 2 ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಬಾಲಕ ಮತ್ತು ಬಾಲಕಿಯರ ತಂಡಕ್ಕೆ ಮೊದಲ ಕರೆ ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ಮತ್ತು ಪ್ರಗತಿ ಹೈಸ್ಕೂಲ್ ಕಾಣಿಯೂರು. ಇದು ಗಳಿಗೆ ಕೋರಿಕೆ. ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ ಕೆವಿ ಗಮನಿಸಿ ಶ್ರೀರಾಮ ಕಲ್ಲಡ್ಕ ಕೆವಿ ಸೆಂಟ್ರಲ್ ಸ್ಕೂಲ್ ಎಕ್ಕೂರು. ಇದು ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ. ಪೂರ್ವ ಸಿದ್ಧತೆಗಾಗಿ ನಿರ್ಗಮಿಸುವಂತೆ ಕೋರಿಕೆ. ಉಳಿದ ಎಲ್ಲ ತಂಡಗಳು ಇಲ್ಲೇ ಇರುವಂತೆ ಮನವಿ. ಕಾರ್ಯಕ್ರಮವನ್ನು ಮುಂದುವರೆದ ದಾರಿಗಳ ಬಗ್ಗೆ ಚುಟುಕಿನ ಪ್ರಾಸ್ತಾವಿಕ ನುಡಿ ನಮ್ಮ ಸಂಸ್ಥೆಯ ನನ್ನ ಆರಾಧ್ಯ ತಾಯಿಯ ಒಂದು ಆಶೀರ್ವಾದ, ಪ್ರೇರಣೆ, ಅದರಿಂದ ಒಂದು ಸ್ಥಾಪನೆಗೊಂಡ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಕ್ರೀಡೆಯನ್ನು ಬೆಳೆಸಲು ದಕ್ಷಿಣ ಕನ್ನಡ ಪ್ರತಿ ಜಿಲ್ಲೆಯಲ್ಲಿ ಕಬಡ್ಡಿ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಅಲ್ಲದೆ ಜಿಲ್ಲೆಯ ಎಲ್ಲ ಬೆಳೆಯುವಂಥ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಅದೇ ನಿಟ್ಟಿನಲ್ಲಿ 2016ರಿಂದ 2022ರವರೆಗೆ ನಮ್ಮ ಎಲ್ಲ ಪಂದ್ಯಕೂಟಗಳು, ತರಬೇತಿ ಶಿಬಿರಗಳು ಉಳ್ಳಾಲ ಮತ್ತು ಕಾಪಿಕಾಡ್ ಭಾಗದಲ್ಲಿ ಸೀಮಿತವಾಗಿದ್ದವು. ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಯಾರಿಗೂ ಅಷ್ಟು ಅದು ತಿಳಿತಿರಲಿಲ್ಲ. ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ನಿಟ್ಟಿನಲ್ಲಿ ಈ ಸಲ ನಮ್ಮ ಅಕಾಡೆಮಿ ಅಧ್ಯಕ್ಷರ ಒಂದು ತಂದೆಯವರಾದ ಕೀರ್ತಿಶೇಷ ಜಯಣ್ಣನವರು, ಅವರು ಕೂಡ ಒಂದು ಮಹಾದೊಡ್ಡ ಕ್ರೀಡಾ ಪೋಷಕರು. ಅವರ ಸ್ಮರಣಾರ್ಥ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕ ಬಾಲಕಿಯರ ಹಾಗೂ ಕಾಲೇಜು ವಿಭಾಗದ ಪಂದ್ಯಕೂಟ ವಿಜೃಂಭಣೆಯಿಂದ ಎಲ್ಲರಿಗೆ ತಿಳಿಯುವ ಹಾಗೆ ಮಂಗಳೂರು ನೆಹರು ಮೈದಾನದಲ್ಲಿ ಮಾಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಮಕ್ಕಳು, ಹಲವಾರು ತಂಡಗಳು, 24 ತಂಡಗಳು ಬಾಲಕರ ವಿಭಾಗದಲ್ಲಿ ಇದರಲ್ಲಿ ಭಾಗವಹಿಸೋದು ಹೆಮ್ಮೆಯ ವಿಚಾರ. ಅದೇ ರೀತಿ ನಾವು ಖಾಲಿ ಕ್ರೀಡೆಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆಯೂ ಹೆಚ್ಚಿನ ಕ್ರೀಡಾಕೂಟಗಳನ್ನು ಸಂಘಟಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ವಿಭಾಗದ ಮಕ್ಕಳಾಗಲಿ, ಹಿರಿಯ ಕ್ರೀಡಾಪಟುಗಳಾಗಲಿ ಎಲ್ಲರಿಗೂ ನಮ್ಮ ಪ್ರೋತ್ಸಾಹವನ್ನು ಕೊಡ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚೆಚ್ಚು ಒಳ್ಳೆಯ ರೀತಿಯ ಕ್ರೀಡಾಕೂಟಗಳನ್ನು ಸಂಘಟಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳಿಗೆ ಉತ್ತಮ ಭವಿಷ್ಯವಿದೆ. ಕಬಡ್ಡಿಯನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಅಕಾಡೆಮಿಯಿಂದ ಎಲ್ಲ ಯಾವ ರೀತಿಯಲ್ಲಿ ಸಹಕಾರ ಬೇಕೋ ಅದನ್ನು ಕೊಡಲು ಸಿದ್ಧ ಎಂಬ ಮಾತುಗಳನ್ನು ಆಡುತ್ತಾ ಈ ಪ್ರಾಸ್ತಾವಿಕ ಭಾಷಣವನ್ನು ನಾನು ಇಲ್ಲಿ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕತ್ತಲಿನಿಂದ ಬೆಳಕಿನಡೆ ಒಯ್ಯುವಂತಹ ಪ್ರತೀಕ ಇದೀಗ ದೀಪ ಪ್ರಜ್ವಲನೆ. തുടർന്ന് അരളാത് ഈ കാണ്ടದ ಪುರ್ತದ ಎಡ್ಡೆಗಳಿಗೆಡ തുടർ ಅರಳಾದ ಈ ಮಲ್ಲ ಲೇಸದ ಮಲ್ಲ ಮಟ್ಟದ ಕಬಡ್ಡಿ ಪಂಥದ ಉದೀಪನನ್ನು ಮಲ್ತು ಕೊರೊಂದುಲ್ಲೇರು ಶ್ರೀ ಶೇಷಪ್ಪ ಕೋಟಿಯಾನ ಮಾಲಕರು ಶುಭ ಬೇಡಿಸ್ ಮಂಗಳೂರು ಅವೆಲೆಕ ಚಾವಡದ ಮಿತ್ತರಮೆಡು ಪುನಂಚಿನ ಭಿನ್ನಾದಿಗದ ಮಾಮಲ್ಲ ಬಿನ್ನಿರ್ ಈ ಲೇಸುಡ್ ಪಾಲ್ ಪಡೆಯೊಂದು ಪುನಂಚಿನ ಬಾರಿ ಪೊರ್ಲುದ ಈ ಎಂಜಿ ತೂಯರೆ ಕಣ್ಣಿಗೆ ಬಕ್ಕ ಕೇನರೆ ಕೇಪಿಗೆ ಗೊರುಪುನಂಚಿನ ಅವೊಂಜಿ ವಿಶೇಷ ಸೊಬಗುನು ನಮ್ಮ ತೂವೊಂದುಲ್ಲ.
ಪ್ರಣಾಮವನ್ನು ಸಲ್ಲಿಸಿದ ಇವತ್ತು ಈ ಜಾಗದಲ್ಲಿ ನಡೆತಕ್ಕಂಥ ಕಬಡ್ಡಿ ಪಂದ್ಯಾಟಕ್ಕೆ ಕೀರ್ತಿಶೇಷರಾದಂಥ ಎ ಜಯಣ್ಣ ಇವರ ಸ್ಮಾರಕಾರ್ಥವಾಗಿ ನಡೀತಕ್ಕಂಥ ಈ ಕಬಡ್ಡಿ ಬಹುಶಃ ಅವರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಮಾತಿನಲ್ಲಿ. ಯಾಕಂದರೆ ಈ ಕ್ರೀಡೆಗೆ ಅವತ್ತು ಕಾಪಿಕಾಡು ಮತ್ತು ಉಳ್ಳಾಲದಲ್ಲಿ ಏನಾದರೂ ಪ್ರೋತ್ಸಾಹ ಕೊಟ್ಟಿದ್ದರೆ ಅದು ಎ ಜಯಣ್ಣನವರು. ಆ ನಂತರ ಕಬಡ್ಡಿ ಸ್ಟಾರ್ಟ್ ಆಗುವಂಥ ಮೊದಲು ಕೂಡ ಅವರ ಪರವಾಗಿ ನಾವು ಕೊಲ್ಯದಲ್ಲಿ ಒಂದು ಕಬಡ್ಡಿ ಪಂದ್ಯಾಟವನ್ನು ಕೂಡ ನಡೆಸಿಕೊಟ್ಟಿದ್ದೇವೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆ ಕೆಲಸವನ್ನು ಮಾಡುವಂಥ ಆ ಮಹಾತಾಯಿ ಉಮಾಮಹೇಶ್ವರಿ ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅದರ ಮುಖ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂದಂಥ ಅತಿಥಿಗಳು ಅಧ್ಯಕ್ಷರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಹೇಳುವುದಿಷ್ಟೇ, ಈ ಮಹಾತಾಯಿ ಉಮಾಮಹೇಶ್ವರಿ ಹೆಸರಿನಲ್ಲಿ ನಡೆತಕ್ಕಂಥ ಈ ಕಬಡ್ಡಿ ಸಂಸ್ಥೆಯು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಹೆಸರು ಗಳಿಸಲಿ ಅಂತ ಕೇಳಿಕೊಂಡು, ಯಾಕಂದರೆ ಕಾರ್ಯಕ್ರಮಕ್ಕೆ ಮಾತು ಅಗತ್ಯ ಇಲ್ಲ, ತಮ್ಮನ್ನು ನೋಡಲಿಕ್ಕೆ ನಾವೆಲ್ಲ ಬಂದವರು. ಆದ್ದರಿಂದ ನಿಮಗೆಲ್ಲರಿಗೂ ಆ ಮಹಾತಾಯಿ ಉಮಾಮಹೇಶ್ವರಿ ಆಡತಕ್ಕಂಥ ಎಲ್ಲ ಮಕ್ಕಳಿಗೆ ತಾಯಿ ಹಾರೈಸಿ ನಿಮ್ಮ ಜೀವನದಲ್ಲಿ ಮುಂದಿನ ಪೀಳಿಗೆ ನೀವು ಎತ್ತರಕ್ಕೆ ಬೆಳೆದು ನೀವು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ದೇಶಕ್ಕೆ ಹೆಸರು ತರುವಂತಹ ಕೆಲಸವನ್ನು ಆ ತಾಯಿ ನಿಮಗೆ ಮಾಡಿಸಿ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥಿಸಿ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ನೀಡಲಾಗಿದೆ. ಇದೀಗ ದ್ವಿತೀಯ ಕರೆ ಕೆವಿ ಸೆಂಟ್ರಲ್ ಸ್ಕೂಲ್ ವಿಭಾಗದಲ್ಲಿ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಇಂದಿರಾ ಗಾಂಧಿ ಮೆಂಬರ್ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ ಕೋರಿಕೆಯ ತರುವಾಯ ಇದೀಗ ಹೆಗ್ಗಳಿಕೆಯ ಸಾಮಾಜಿಕ ಮುಂದಾಳು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮುಂದಾಲೊತ್ತುಡು ಭಾರಿ ಶೋಕುಡು ಭಾರಿ ಪೊರ್ಲುಡು ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕಿಯರನ ಅಂಜನೆ ಮಂಗಳೂರು ವಿಶ್ವವಿದ್ಯಾಲಯ ಪುರುಷರನ ಕಬಡ್ಡಿದ ಈ ಉದ್ಘಾಟನಾ ಸಮಾರಂಭಡು ಇಪ್ಪುನಂಚಿನ ಹಿರಿಯರು ನಂಗೆ ಮಾರ್ಗದರ್ಶಕರಾದ ಶೇಷಪ್ಪ ಕೋಟೆ ಅಂದ್ರ ಕಾರಗ ಅಡ್ಡ ಬರೊಂದು ಅಂಜನೆ ಮಾತೆರನ ವೇದಿಕೆ ರೀತಿಯ ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ಕ್ರೀಡಾ ಅಭಿಮಾನಿಗಳ ಕ್ರೀಡಾ ಪಟುಗಳ ವಿಶೇಷವಾದ ನಮಸ್ಕಾರ ಮಂತೊಂದು ಕಬಡ್ಡಿ ಪಂಡಂದಾಂಡ ಅವು ಒಂಜಿ ವಿಶೇಷ ಗೊಬ್ಬು, ಅವು ನಮ್ಮ ದೇಶದ ಗೊಬ್ಬು. ಒಂಜಿ ಕಾಲೋಡು ಎಂಗ್ಲು ಕಬಡ್ಡಿ ಗೊಬ್ಬೊಂದು ಇಪ್ಪುನಾಗ ಆ ಮಣ್ಣಡು ಬೂರೊಂದು ಆ ಚೋಲಿ ಪೋವೊಂದು ಕಾರೆ ಅಪಾಪ ಗೋಪು ಜಾರೊಂದು ಬಿರೆಲೊಂದು ಒಂದು ಇತ್ತಿನಂಚಿನ ಸಮಯಡು ಇನಿ ಆಧುನಿಕ ಯುಗ ಪ್ರೋ ಕಬಡ್ಡಿ ಆ ರೀತಿಡು ನಮ್ಮ ದೇಶ ಮುಂದುವರಿದೆನ್ನೋದು ನಂಗೆ ಮಾತ ಗೊತ್ತುಂಡು. ಇನಿ ಕಬಡ್ಡಿಗೆ ಜೋಕ್ಲಿನ ಕಡಪೋರಂದಂಡ ಅಪ್ಪೆ ಅಮ್ಮನಕ್ಲೆಲ್ಲ ಭಾರಿ ಖುಷಿ. ದಾದನ ಮ್ಯಾಟ್ ಪಾಡ್ದು ಗೊಬ್ಬುನಿ ಓಲ ಪೆಟ್ಟಾಯರಜ್ಜಿ ಮಣ್ಣಾಯರಜ್ಜಿ ಓಲ ಗೋಪು ಜಾರಿಯರಜ್ಜಿ ಆಂಡ ವಿಶೇಷವಾಯಿನ ಪ್ರತಿಭೆ ಇಪ್ಪುನೆ ಕಬಡ್ಡಿ ತಾಕತ್ತದೊಟ್ಟಿಗೆ ಟೆಕ್ನಿಕ್ ಬೋರ್ಡು ಟೆಕ್ನಿಕ್ ಇತ್ತು ನಾನು ಯಾರು ಅತ್ಯಂತ ತಾಳ್ಮೆಲ ಸಂಯಮಲ ಇತ್ತು ನಾಡ ಕಬಡ್ಡಿ ಡಾಯ ಒಂಜಿ ದಿನ ಮಿತ್ತು ಬರೆಯಲು ಸಾಧ್ಯ ಉಂಟು. ನಮ್ಮೊಟ್ಟಿಗೆ ಇಜ್ಜೇರು ಉದಯ ಚೌಟ್ಯರು ನಮ್ಮ ಊರ್ದಾರು ಜಗನ್ನಾಥ್ ಚೌಟ್ಯರ ಮೆಗ್ಗಿ ಎನ್ನ ಅತ್ಯಂತ ಆತ್ಮೀಯ ಮಿತ್ರೆ. ಆರು ರಾಜ್ಯ ಮಟ್ಟಗೂ ರಾಷ್ಟ್ರ ಮಟ್ಟಗೂ ಅಂತಾರಾಷ್ಟ್ರ ಮಟ್ಟಗೂ ಹೋದ ಗೊಬ್ಬುನಾಗ ಆರು ಪ್ರಶಸ್ತಿಯನ್ನು ಪಡೆದು ಎಡ್ಡ ಬೆಸ್ಟ್ ರೈಡರ್ ಬೆಸ್ಟ್ ಆಲ್ರೌಂಡರ್ ಪ್ರತಿಗಣ ನಂಗೆ ಒಂದಿತ್ತು ನಂಚಿನ ಖುಷಿ. ಅವು ಬೇತೆರೆಗಳ ಆರು ಸಾಧ್ಯ ಅಂಚನೆ ಪ್ರತಿ ಕ್ರೀಡಾಪಟುಗಳಾಗಲಿ ಆ ಕಬಡ್ಡಿ ಗೊಬ್ಬು ಇರತ್ತ ವಿಶೇಷವಾದ ನಮ್ಮ ಕಾರ್ಕಾಲದ ಮಮತಕ್ಕ ಗೊಬ್ಬುನಾಗ ಒಂಜಿ ಗೊಬ್ಬು ನಮ್ಮ ಒಂದಿತ್ತ ಅರ್ನ ಗೊಬ್ಬುನ ತೋಡಂದ್ರೆ ಯಥ ದೂರಡು ಬರೋಂದಿತ್ತೇರು ನಮ್ಮ ಹುಡ್ದ ಪೊಣ್ಣು ಆ ಒಂಜಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟೊಡಗೊಂದು ಹಣ್ಣು ನಮ್ಮ ಇತ್ತ ವಿಶೇಷವಾದ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ದಾಖಲೆ ಭಾರಿ ವರ್ಷದಿಂಚ ಎಡ್ಡೆಡ್ಡೆ ಪ್ರತಿಭೆಯನ್ನು ವೇದಿಕೆ ಕೊಂಡತ್ತದು ಆ ಹಿರಿಯಕ್ಲೆನ ಮಾರ್ಗದರ್ಶನಡು ಅವು ನಮ್ಮ ಗೋಪ್ಯನ್ಯಾದಿಪ್ಪು ಗೋಪ್ಯನ್ನೆಲ್ಲ ಯೂನಿವರ್ಸಿಟಿ ಗೊಬ್ಬೊಂದಿಪ್ಪು ನಂಜಿನ ಪೊರ್ತುಡು ಕೇಂದ್ರ ಅನ್ಪೋದಾರೆ ಆಂಡ ಅರ್ನ ಗೊಬ್ಬುಲ ಒಂಜಿ ರಡ್ಡೆ ತಿಗಡು ತೂತೇನ್ ಆಂಡ ಯಾನ್ ಈತೆ ಪನ್ಪುನಿ ಉಮಾಮಹೇಶ್ವರ ಕಬಡ್ಡಿ ಅಕಾಡೆಮಿ ಕೇವಲ ಇದೇ ಮಾತ್ರ ಸೀಮಿತ ಒಂದೆ ಮೂಲು ಆ ಕಲ್ತಿನಂಚಿನ ಜೋಕುಲು ಗೊಬ್ಬಿನಂಚಿನ ಜೋಕುಲು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಗೂ ಹೋಗೋಡು ಆ ಉಮಾಮಹೇಶ್ವರ ಕಬಡ್ಡಿ ಅಕಾಡೆಮಿಗೆ ಎಡ್ಡೆ ಪುದರ್ ಬರೋಡು ಅವು ರಾಜ್ಯ ರಾಷ್ಟ್ರ ಮಟ್ಟಗಳು ಗುರುತಿಸೋಡು ಬಣ್ಣದ್ದು ಪ್ರಾರ್ಥನೆ ಮಂತಂದು ಇನಿ ಉದ್ಘಾಟನೆ ಆಯ್ನಂಚಿನ ಈ ಕಬಡ್ಡಿ ಮ್ಯಾಚ್ ದಾಲಾ ಒಂಜಿ ವಿಘ್ನ ಇಜ್ಜಂದೆ ಭಾರಿ ಶೋಕುಡು ಭಾರಿ ಪೊರ್ಲುಡು ಸಮಾರೋಪ ಆವಡು ಪಂಡ ದೇವರ ಪ್ರಾರ್ಥನೆ ಮಂತಂದು ಪಾತೆರ ಅವಕಾಶ ಮಂತ ಕೊಡ್ತು ನನಗೆ ಪೂರೆರೆಗಳ ನೆತ್ತ ಸಂಯೋಜಕರಿಗೆ ನೆಕ್ಸ್ಟ್ ಬೆನ್ಪುನಂಚಿನ ಮಾತೆರೆಗಳ ವಿಶೇಷವಾದ ಹೃದಯಾಂತರಲೋಡು ಅಭಿನಂದನೆ ಮಂತಂದು ಎನ್ನ ಪಾತೆರ ಉಂತವೆ. ಜೈ ಹಿಂದ್ ಜೈ ಕರ್ನಾಟಕ. ನಂಗೆ ಮಾತೆರೆಲ್ಲ ಗೊತ್ತುಂಡು ಜಯನ್ನೇ ಬಂಡ ಸೆಂಟ್ರಲ್ ಮಾರ್ಕೆಟೆಡ್ ವ್ಯಾಪಾರ ಮಲ್ತೊಂದಿತ್ತನಾರು ತರಕಾರಿ ಜಯನ್ನೇ ಪಂಡದೇ ಬಾರಿ ಯಶಸ್ವಿ ಆಯ್ನಾರು ಅರ್ನ ಜೀವನದುದ್ದಾಗ ತರಕಾರಿ ಜಯನ್ನೇ
ಇಡೀ ಸಮಾಜಗೋಸ್ಕರ ಅರೆಗೆ ಬರ್ಪನಂಚಿನ ಹೆಂಚಿನ ಲಾಭ ಅಂಶ ಉಂಡ ಐನು ಪೂರ ಸಮಾಜಗೆ ಸಮರ್ಪಿತವಾದ ಈ ಉಳ್ಳಾಲ ಬಾಗಡೆ ಕೆಲಸ ಮಲ್ತಿನಂಚಿನ ಜಯಣ್ಣನ ಸುಪುತ್ರೆ ಶೇಖರನ್ನೇ ಐನೇ ಮುಂದುವರಿಸೊಂದು ಪೋಂದು ಇನಿ ಸಮಾಜದ ಮಾತಾ ವರ್ಗದ ಜನಕ್ಲೆನ್ನ ಎಂಕ್ಲ ಊರ್ದ ಒಂಜಿ ಎಡ್ಡೆ ಆಶಾಕಿರಣ ಅಂದ ಪನಿಯರೆ ಅನ್ನ ಬಾರಿ ಸಂತೋಷ ಪಡೆಪೆ. ಇನಿ ಗೋಪಿನಾಥನ್ನ ನಂಚಿನ ಒಂಜಿ ಅಕಾಡೆಮಿಗೆ ಐನ ಸ್ಥಾಪನೆ ಮಲ್ಪನ ಹಿಡಿದು ಬತ್ತಿನ ಐನು ಎಡ್ಡ ರೀತಿ ದುಮ್ಮು ಕೊನಪ್ಪ ನಂಚಿನ ಒಂಜಿ ಸಾರಥ್ಯ ಗೋಪಿನಾಥನ್ನೇ ತೆಗೆದೇರು ಅವು ಶೇಖರನ್ನೇ ಬಕ್ಕ ಎಂಕ್ಲ ಮಾತಿರ್ನಲ್ಲ ಸೌಭಾಗ್ಯ ದಾಯಪಂಡ ಕಬಡ್ಡಿನ ಎಂಚ ಕೊನೋಡೊಂದು ಏರ್ಲ ಕಲ್ಪಾಡೊಂದು ಇಜ್ಜಿ ಗೋಪಿ ಐನು ಎಂಚ ಕೊನೋಡೊಂದು ಬಾರಿ ಪೊರ್ಲು ಗೊತ್ತುಂಡು ಅವೇ ಕಬಡ್ಡಿದ ನೇಕ್ ಶೇಖರನ್ನೇ ಬಾರಿ ಹೃದಯವಂತಿಗೆಡೆ ಐಕೆ ಬೆರಿಸಾಯದ ಉಂತುದು ಇನಿ ಉಳ್ಳಾಲ ಭಾಗದ ಯಥೋ ಜೋಕುಲೆಗೆ ಒಂಜಿ ಕಬಡ್ಡಿ ರಾಷ್ಟ್ರ ಮಟ್ಟಡು ರಾಜ್ಯ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಒಂಜಿ ಅಕ್ಲ ಪ್ರತಿಭೆನ ಅನಾವರಣ ಮಲ್ಪೆರೆ ಪ್ರೋತ್ಸಾಹ ಕೊಡ್ತಾರೆ ಐಕೆ ಸುರುಕಾದ ಯಾನ ಸುರುಕು ಮಾತೆರ್ನಲ ಪರವಾದ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದನ ಸಲ್ಲಿಸ ಒಂದು ಇನಿ ನೇನು ಮಲ್ಪನಿಂದ ಕುರಿತು ಉಳ್ಳಾಲಡೆ ನಮ್ಮ ಶೇಖರನ್ನಾಗ ಬಗ್ಗೆ ಗೋಪಿ ಅನ್ನಾಗ ಉಳ್ಳಾಲಡೆ ಮಲ್ತುದೋಲಿ ಏನು ಉಳ್ಳಾಲದ ಬಾಗಡೆ ಈ ಕಬಡ್ಡಿನ ಮಲ್ತುದೋಲಿ ಆಂಡ ಕುಡ್ಲದ ಈ ಕೇಂದ್ರ ಮೈದಾನದ ಮಲ್ಪನ ಮುಖಾಂತರ ಇಡೀ ಜಿಲ್ಲೆಡೆ ವಾನಮನೆದ ಪ್ರೋತ್ಸಾಹ ತಿಕ್ಕೊಡು ಜವನರಿಗೆ ಪ್ರೋತ್ಸಾಹ ತಿಕ್ಕೊಡು ಜೋಕ್ಲೆಗೆ ಪ್ರೋತ್ಸಾಹ ತಿಕ್ಕೊಡು ಇನ್ನು ಪ್ರಾಮಾಣಿಕವಾದ ಮಲ್ಪನಂಚಿನ ಕೆಲಸಲೇನು ಇನಿ ನಮ್ಮ ಗೋಪಿನಾಥನ್ನೇ ಬಗ್ಗ ಶೇಖರನ್ನೇ ಬಗ್ಗ ಉಮಾಮಹೇಶ್ವರಿ ದೇವಸ್ಥಾನದ ಈಶ್ವರನ್ ನಡೆದ ಬತ್ತನ ಮಾತ ಹಿರಿಯಕ್ಕುಲ್ಲ ನೇಕ್ ಬೆರಿಸಾಯ ಉಂತಾದ ಇನಿ ಬಾರಿ ಶೋಕದ ಒಂಜಿ ಜಿಲ್ಲೆಗೆ ಸ್ಫೂರ್ತಿಯುತ ಆಯ್ನ ಅಂಚಿನ ಒಂಜಿ ಕ್ರೀಡಾ ಸ್ಫೂರ್ತಿಯುತ ಆಯ್ನ ಅಂಚಿನ ಕಾರ್ಯಕ್ರಮದಲ್ಲಿ ನೀನು ಕಬಡ್ಡಿ ಆಟದ ಮುಖಾಂತರ ಮಲ್ತಿದ್ದೇರೆ ನಿಕ್ಲೆಗೆ ಮಾತೆರೆಗ್ಲ ವಿಶೇಷವಾದ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿದಾಗ್ಲೆಗ್ಲ ಎನ್ನ ಹೃದಯಪೂರ್ವಕವಾಯಿನಂಚಿನ ಅಭಿನಂದನೆ ಸಲ್ಲಿಸ ಒಂದು ಎಂಗ್ಲ ಹಿರಿಯಾರು ಇನಿ ನಮ್ಮ ಕೋಟ್ಯಾನ್ರು ಇನಿ ಈ ಕಾರ್ಯಕ್ರಮನ ಉದಿಪನ ಮಲ್ದೇರು ಅರ್ನ ಕೈಟ್ ಬೆಳಗಿನ ಒವ್ವುಲ ಇನಿ ಮುಟ್ಟದ ಆಲಾತಿಜಿ ಮಾತಲ ಎಡ್ಡೆನೆ ಆತೀನಿ ಅಂಚಾದ ಅರ್ನ ಆಶೀರ್ವಾದ ನಮ್ಮ ಮಾತೆಲ್ಲ ದುಮುಪೋಕ ಇನಿ ಗೊಬ್ಬನ ಜೋಕುಲು ಪೂರ ಎಡ್ಡೆ ಕ್ರೀಡಾ ಸ್ಫೂರ್ತಿ ಗೊಬ್ಬುದು ಈ ಒಂಜಿ ಕ್ರೀಡೆಗೆ ಎಡ್ಡೆ ಪುದರ್ ಕನಪನಂಚಿನ ಕೆಲಸ ಆವಡದು ಈ ಸಂದರ್ಭದ ಶುಭ ಹಾರೈಸಿದೆ ಪಾತನಂದವೇ ಜೈನ್ ಜಯಕನ ಇಲ್ಲಿಯ ಪ್ರೊಫೆಸರ್ ಗೌರವಾನ್ವಿತ ಶ್ರೀ ಹರೀಶ್ ಕುಮಾರ್ ಅವರಲ್ಲಿ ಕೋರಿಕೆ. ಕೀರ್ತಿಶೇಷ ಎ ಜಯಣ್ಣನವರ ನೆನಪು ಮಾಡಿಕೊಂಡು ನಮ್ಮ ಉಳ್ಳಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ನಾವು ನೆನಪು ಮಾಡ್ತಿದ್ದೇವೆ. ನಮ್ಮ ಉಳ್ಳಾಲದಲ್ಲಿ 30-40 ವರ್ಷದ ಹಿಂದೆ ಎಲ್ಲ ರೀತಿಯ ಕ್ರೀಡಾಕೂಟಗಳಿಗೆ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಬಂದಿರುವಂಥ ಜಯಣ್ಣನವರ ಸವಿ ನೆನಪಿಗಾಗಿ ಅವರ ಜ್ಯೇಷ್ಠ ಪುತ್ರ ಎ.ಜೆ. ಶೇಖರ್ ಅವರು ಈ ಕ್ರೀಡಾಕೂಟವನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಎ.ಜೆ. ಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇನಿ ಬಾರಿ ಸಂತೋಷದ ಕಾರ್ಯಕ್ರಮ ನಮ್ಮ ಮಾತ ಸೇರ್ದ ಕರಿನ 2014 ಈಸವಿಡೆ ಕೊಲ್ಯಡೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿನ ಪ್ರಾರಂಭ ಮನಪುನ ಮುಖೇನ ಒಂಜಿ ಕ್ರೀಡಾ ಕ್ಷೇತ್ರಗೂ ಇನ್ನು ಗ್ರಾಮೀಣ ಕ್ರೀಡಾ ಎನ್ನಿಂಚಿನ ಕಬಡ್ಡಿಗೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊರಪನಂಚಿನ ಕಾರ್ಯವನ್ನು ಆರ್ನ ಕೀರ್ತಶೇಷ ಜಯಣ್ಣನ ಒಂದು ಸ್ಮರಣಾರ್ಥವಾದ ಆರ್ನ ಸುಪುತ್ರ ಎನ್ನಿಂಚಿನ ಎ.ಜೆ. ಶೇಖರ್ ಇನಿ ಐನು ಪ್ರಾರಂಭ ಮಲ್ದೇರು ಉಮಾಮಹೇಶ್ವರಿ ದೇವಸ್ಥಾನದ ಒತ್ತಿಟ್ಟು ಉಪ್ಪುನಂಚಿನ ಇನಿ ಐಕ್ಲು ಮಾತ ಇನಿ ಆ ಕಮಿಟಿದಗಳು ಇನಿ ಕ್ರೀಡಾ ಕ್ಷೇತ್ರಕ್ಕೂ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊರಪನ ನಿಟ್ಟಿಡು ಇನಿ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟಡು ಈ ಒಂಜಿ ಕಬಡ್ಡಿನ ತೋಜಪಾಯರಿಗೆ ಸಾಧ್ಯ ಆತಂಡು ಇನಿ ನಬಡೊಪ್ಪುನಂಚಿನ ಪ್ರತಿಭೆలను ಗ್ರಾಮಾಂತರದ ಉಪನಂಚಿನ ಪ್ರತಿಭೆಲೆಗೆ ಇನಿ ಕ್ರೀಡೆ ಆಸಕ್ತಿ ಬರಡು ಅಕ್ಕಲು ಕ್ರೀಡೆ ಬರ್ತದೆ ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಡ್ಲ ಇನಿ ಕಬಡ್ಡಿಗೆ ಒಂದು ಮಾನ್ಯತೆ ತಿಕ್ಕೊಡು ನಮ್ಮ ಗ್ರಾಮೀಣ ಕ್ರೀಡೆಗೆ ಮಾನ್ಯತೆ ತಿಕ್ಕೊಡು ಪಂಪಿನ ಉದ್ದೇಶಡು ಇನಿ ಒಂಜಿ ಕ್ರೀಡೋತ್ಸವ ಮಲ್ಪುರಂಡ ಇನಿ ಆರ್ಥಿಕವಾಯಿನಂಚಿನ ಸಂಕಷ್ಟ ಉಪ್ಪುನಂಚಿನ ಕಾಲಘಟ್ಟಡ್ಲ ಐಕ್ ಪೂರ್ಣ ಪ್ರಮಾಣದ ಕೈ ಹಿಡ್ದು ಖರ್ಚು ಮಲ್ತದೆ ಮಲ್ಪುನಂಚಿನ ಕಾರ್ಯ ಒಂದು ಖಂಡಿತವಾದ ಶ್ಲಾಘನೀಯ ಕಾರ್ಯಕ್ರಮ ಅಂದು ಯಾನು ಎನ್ನುವೆ ಇನಿ ಕ್ರೀಡೆದ ಜೊತೆಡೆ ಉಮಾಮಹೇಶ್ವರಿ ಅಕಾಡೆಮಿ ಇನಿ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರಡು
ನಮ್ಮನ್ನು ಮಾತ ತೊಡಗಿಸುವ ಮುಖೇನ ಇನ್ನು ಧಾರ್ಮಿಕ ಕಾರ್ಯಕ್ರಮಡ್ಲ ಒಂಜಿ ಸಾಮಾಜಿಕ ಚಟುವಟಿಕೆ ತೋಜವನಂಚಿನ ಮಹತ್ತರವಾಯಿನಂಚಿನ ಕಾರ್ಯಕ್ರಮ ಉಮಾಮಹೇಶ್ವರಿ ಈ ತಂಡ ಮಲ್ಪುಣದ ಪನೇರೆ ಇಂಗ್ಲಿಗೆ ಭಾರಿ ಸಂತೋಷ ಆವಂದುಂಡು ನಮ್ಮ ಮಾತ ಊರುಗು ಹೆಮ್ಮೆಂದು ಪನೇರೆ ನೀ ಖುಷಿ ಆವಂದುಂಡು ಇನಿ ನನಾತ್ ಈ ಒಂಜಿ ಕಾರ್ಯಕ್ರಮನ ಮಲ್ಪೆರೆಗ ದೇವರ ಶಕ್ತಿ ಕೊರಡು ಕ್ರೀಡಾ ಉತ್ಸವ ಸಾಮಾಜಿಕ ಕಾರ್ಯಕ್ರಮ ಇನಿ ಅವತ್ತಂದೆ ಶೈಕ್ಷಣಿಕ ಕ್ಷೇತ್ರಡ್ಲ ಇನಿ ಒಂಜಾತಿ ಕೆಲಸ ಕಾರ್ಯಗಳು ಮಲ್ಪೆರೆ ದೇವರೇ ಉಮಾಮಹೇಶ್ವರಿ ಅಕ್ಲಿಗೆ ಶಕ್ತಿನ ಕೊರಡಿಂದ ಈ ಸಂದರ್ಭಗಳು ಪನ್ನೊಂದು ಈ ಒಂಜಿ ಕಾರ್ಯಕ್ರಮ ಇರ್ತದೆ ಎರಡು ಪಾತ್ರೆ ಅವಕಾಶ ಮಲ್ತ್ಕೊರ ನಂಚಿನ ಸಮಿತಿದ ಮಾತಾ ಪದಾಧಿಕಾರ ನಕ್ಲೆಗೆ ವಂದನೆ ಸಲ್ಲಿಸದೆ ಎನ್ನ ಪಾತ್ರ ಅಂತವೇ ಜೈ ಹಿಂದ್ ಜೈ ಭಾರತ್ ಮಾತೆ. ಪಕ್ಷಮೀರಲಿ ಇದೀಗ ನೇರವಾಗಿ ಕ್ರೀಡಾಂಗಣಕ್ಕೆ ನಾವು ಬರ್ತಾ ಇದ್ದೇವೆ. ಗಮನಿಸಿ, ಅದಕ್ಕೆ ಮೊದಲಾಗಿ ಪುಷ್ಪಾರ್ಚನೆಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಎಲ್ಲ ಅತಿಥಿಗಳು. ಅಂಕಣದಲ್ಲಿರತಕ್ಕಂಥ ಎಲ್ಲ ತಂಡಗಳು ಅಂಕಣಕ್ಕೆ ಸುತ್ತಲೂ ಸಾಲಾಗಿ ನಿಲ್ಲುವಂತೆ, ಅಂಕಣದಲ್ಲಿ ಸುತ್ತಲೂ ಸಾಲಾಗಿ ನಿಲ್ಲುವಂತೆ. ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಒಳಾಂಗಣದಲ್ಲಿ ಬರುವಂತೆ. ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ಎಲ್ಲ ಆಟಗಾರ್ತಿಯರು ಒಳಾಂಗಣದಲ್ಲಿ ಸಾಲಾಗಿ ನಿಲ್ಲುವಂತೆ. ಅದರ ಪ್ರಕಾರ ಸೆಂಟ್ರಲ್ ಸ್ಕೂಲ್, ಕೆವಿ ಸೆಂಟ್ರಲ್ ಸ್ಕೂಲ್ ಇಕ್ಕೂರು ಮತ್ತು ಶ್ರೀರಾಮ ಕಲ್ಲೂರಿನ ಬಾಲಕರ ವಿಭಾಗದಲ್ಲಿ ಒಳಾಂಗಣಕ್ಕೆ ಬರುವಂತೆ ತಮಗೆ ಒಳಬನ್ನಿ. ಆಡುವಂತಹ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 4 ತಂಡಗಳು ತಮ್ಮ ಅಂಕಣವನ್ನು ಸ್ವೀಕರಿಸುವಂತೆ ಕೋರಿಕೆ ಪ್ರವೇಶವನ್ನು ಮಾಡುವಂತೆ ಮನವಿ. ಕೆವಿ ಸೆಂಟ್ರಲ್ ಸ್ಕೂಲ್ ಮತ್ತು ಶ್ರೀರಾಮ ಕಲ್ಲೂರಿನ ಅದೇ ಪ್ರಕಾರ ಬಾಲಕಿಯ ವಿಭಾಗದಲ್ಲಿ ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ಮತ್ತು ಪ್ರಗತಿ ಹೈಸ್ಕೂಲ್ ಕಾಣಿಯೂರು. ಒಳಬನ್ನಿ. ಈ 4 ತಂಡಗಳು ದಯವಿಟ್ಟು ಒಳಬನ್ನಿ. ಇದು ನೇರವಾಗಿ ಶ್ರೀ ಉದಯ ಚೌಟ ಮಂಗಳೂರಲ್ಲಿ ಆರಂಭವಾಗುತ್ತಿರತಕ್ಕಂತಹ ದೊಡ್ಡ ಮಟ್ಟದ ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಬಾಲಕ ಯುವತಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ. ಅಂತಾರಾಷ್ಟ್ರೀಯ ಕಬಡ್ಡಿಗಳು ತುಳುನಾಡಿನಲ್ಲಿ ಅನೇಕ ಕಬಡ್ಡಿಗಳನ್ನು ಬೆಳೆಸಿದಂತಹವರು, ಅದರಲ್ಲಿ ಕೂಡ ಶ್ರೇಷ್ಠ ಆಟಗಾರ ಉದಯ ಚೋಟ ಅವರಿಗೆ ಜನ್ಮ ಕೊಟ್ಟಂತಹ ತುಳುನಾಡು ಇದೀಗ ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಆ ಕ್ರೀಡಾ ರತ್ನ ಶ್ರೀ ದಿವಂಗತ ಉದಯ ಚೌಟ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನ ನೀಡುವಂತಹ ಸಮರ್ಪಿಸುವಂತಹ ಸಮಯ. ಬಾಲಕಿಯರ ವಿಭಾಗದಲ್ಲಿ ಭಾಗವಹಿಸುವಂತಹ ಪ್ರಗತಿ ಹೈಸ್ಕೂಲ್ ಕಾಣಿಯೂರು, ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್. ಶ್ರೀರಾಮ ಕಲ್ಲಡ್ಕ ಬಾಲಕರ ತಂಡ ಬನ್ನಿ. ಶ್ರೀರಾಮ ಕಲ್ಲಡ್ಕ ನೋಡಿ, ಅಲ್ಲಿ ಶ್ರೀರಾಮ ಕಲ್ಲಡ್ಕ ತಂಡದ ವ್ಯವಸ್ಥಾಪಕರ ಮಕ್ಕಳನ್ನ ಒಳಗೆ ಕರೆಕೊಂಡು ಬನ್ನಿ. ದಯವಿಟ್ಟು ಅತಿಥಿಗಳೆಲ್ಲರೂ ಕೂಡ ಒಳಭಾಗದಲ್ಲಿದ್ದಾರೆ. ಶೀಘ್ರದಲ್ಲೇ ಸ್ಪಂದಿಸಿ. ಇಲ್ವಾ ತಂಡಗಳಿಲ್ವಾ? ದಯವಿಟ್ಟು ಒಳಬರುವಂತೆ ಮತ್ತೊಮ್ಮೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಪ್ರಗತಿ ಮೆಮೋರಿಯಲ್ ಹೈಸ್ಕೂಲ್ 2 ತಂಡಗಳಿಗೆ ನಿರಂತರವಾದ ಕೋರಿಕೆ ಕರೆ. ಪ್ರತಿಕ್ರಿಯೆ ಕೊಡಿ. ಯಾರು ವ್ಯವಸ್ಥಾಪಕರು ದಯವಿಟ್ಟು ಇಂದಿರಾ ಗಾಂಧಿ ವಿಭಾಗದ ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ತಂಡ ಒಳಗಳನ್ನು ಕಾಣಿಸ್ತಾ ಇಲ್ಲ. ದಯವಿಟ್ಟು ಮತ್ತೆ ಕರೆಯನ್ನು ಕೊಡ್ತಾ ಇದ್ದಾರೆ. ನೇರ ಪ್ರಸಾರವಾಗುವಂತಹ ಕಾರ್ಯಕ್ರಮ ವಿಳಂಬವನ್ನ ಮಾಡಬೇಡಿ.
ಕೇವಲ ಪ್ರಕೃತಿ ಬೆಳಕಲ್ಲಿ ಮಾತ್ರ ನಡೆಯುವಂತಹ ಕಾರ್ಯಕ್ರಮ. ಸಾಯಂಕಾಲ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಪೂರ್ಣಗೊಳ್ಳಬೇಕಾಗಿದೆ. ದಯವಿಟ್ಟು ಸಹಕರಿಸುವಂತೆ ಎಲ್ಲ ತಂಡಗಳಲ್ಲಿ ಕೋರಿಕೆ ತರುವಯ ಪ್ರಗತಿ ಅದೇ ಪ್ರಕಾರ ಇಂದಿರಾ ಗಾಂಧಿ ಮೆಮೋರಿಯಲ್ ಶಾಲೆ ಬಾಲಕಿಯರು ವಿಭಾಗದಲ್ಲಿ ಬರುವಂತೆ ಎಲ್ಲ ಅತಿಥಿಗಳು ಅಗ್ರದಲ್ಲೇ ಸಾಲಾಗಿ ನಿಲ್ಲುವಂತೆ ಇದೀಗ ರಾಷ್ಟ್ರಗೀತೆ ಗುಣಗಳಿದ ಬಾಲಕಿಯರ ಎರಡು ತಂಡಗಳು ಇದು ಕೂಡ ಆಗಮಿಸಿಲ್ಲ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದ್ದಾರೆ. ಬಾಲಕಿಯರ ಪ್ರಗತಿ ಹೈಸ್ಕೂಲ್ ಕಾಣಿಯೂರು, ಇಂದಿರಾ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ಇದರಲ್ಲಿ ಓಡೋಡಿರುವಂತೆ ಮನವಿ. ಓಡಿ ತಂಡಗಳು ಆಗಮಿಸ್ತಾ ಇದ್ದಾರೆ. ಶುಭವನ್ನ ಹಾರೈಸಲಿದೆ. ಈ ಪರಿಸರದಲ್ಲಿರುವಂತಹ ಎಲ್ಲರೂ ಕೂಡ ಎದ್ದು ನಿಲ್ಲುವಂತೆ ಕೋರಿಕೆ. ರಾಷ್ಟ್ರಗೀತೆ ಮೊಳಗುವ ವೇಳೆಯಲ್ಲಿ ಎಲ್ಲರೂ ಎದ್ದು ನಿಲ್ಲುವಂತೆ ತೀರ್ಪುಗಾರರ ಸಾಲು ಕೂಡ ನಾವು ಕಾಣಬಹುದು. ಧನ್ಯವಾದಗಳು. ಇದೀಗ ಬಾಲಕಿಯರ ತಂಡಕ್ಕೆ ಶುಭವನ್ನು ಹಾರೈಸುವಂತೆ ಎಲ್ಲ ಅತಿಥಿಗಳು ಹದಿನಾರರಿಂದ ಆರಂಭಗೊಂಡು ಕಳೆದ 6 ವರ್ಷಗಳಿಂದ ಕರಾವಳಿಯಲ್ಲಿ ಕಬಡ್ಡಿಯನ್ನ ಬೆಳೆಸುವಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಹೆಮ್ಮೆಯ ಸಂಸ್ಥೆ ಅತ್ಯಂತ ವರ್ಣರಂಜಿತವಾದಂತಹ ಕಬಡ್ಡಿ ಸ್ಪರ್ಧೆಯನ್ನ ಮುಂದಿನ ಪೀಳಿಗೆಯ ಕಬಡ್ಡಿ ಪ್ರತಿಭೆಗಳನ್ನು ಬೆಳೆಸಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಇದೀಗ ಅದ್ಭುತವಾದಂತಹ ವ್ಯವಸ್ಥೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಹಮ್ಮಿಕೊಂಡಂತಹ ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಸ್ಪರ್ಧೆಗೆ 2 ದಿನಗಳ ಪರ್ಯಂತ ನಡೆಯುವಂತಹ ಈ ಕ್ರೀಡೋತ್ಸವಕ್ಕೆ ಇದೀಗ ಉದ್ಘಾಟನೆ ನೆರವು ಅತ್ಯಂತ ಘನ ಅತಿಥಿಗಳ ಘನ ಉಪಸ್ಥಿತಿಯೊಂದಿಗೆ ಇಲ್ಲಿ ಉಳಿದ ಎಲ್ಲಾ ತಂಡಗಳು ನಿರ್ವಹಿಸಬಹುದು. ಆಡುವಂತಹ ಆಟಗಾರ್ತಿಯರ ಆಟಗಾರರ ತಂಡ ಮಾತ್ರ ಒಳಾಂಗಣದಲ್ಲಿ ಉಳಿದೆಲ್ಲ ತಂಡಗಳು ಕೂಡ ನಿರ್ಗಮಿಸುವಂತೆ. ಮತ್ತೆ ಎಲ್ಲ ಅತಿಥಿಗಳನ್ನ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಭಾಗ ವಂದನಾರ್ಪಣೆ ಬಾಕಿನ ಪ್ರಧಾನ ವೇದಿಕೆಗೆ ಸ್ವಾಗತಿಸುತ್ತಾ ಅಂಗಳದಲ್ಲಿ ಕ್ರೀಡೋತ್ಸವ ಕ್ರೀಡಾಂಗಣ ಶ್ರೀ ಗಣೇಶ್
ಎಲ್ಲ ಅತಿಥಿಗಳು ಮತ್ತೆ ವೇದಿಕೆಯಿಂದ ಏರುವಂತೆ ಆಸನಗಳನ್ನು ಸ್ವೀಕರಿಸುವಂತೆ ಕೋರಿಕೆ. ಶ್ರೀ ವಿದೇಶ್ ರೈ ಕಳ್ಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇವರಿಂದ ವಂದನಾರ್ಪಣೆ. ಎಲ್ಲರೂ ಕೂಡ ವೇದಿಕೆ ಬರುವಂತೆ ಕೋರಿಕೆ. ಇದೀಗ ದಿನೇಶ್ ರೈ ಕಳ್ಳಿಗೆ ಇವರಿಂದ ವಂದನಾರ್ಪಣೆ. ಎಲ್ಲರೂ ಕೂಡ ಪ್ರಧಾನ ವೇದಿಕೆಗೆ ಮತ್ತೊಮ್ಮೆ ತಂಡಗಳು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ ದ್ವಿತೀಯ ಪಂದ್ಯಕ್ಕಾಗಿ ಕರೆಗಳನ್ನ ಕೊಡುವ ಸಮಯ. ಬಾಲಕರ ವಿಭಾಗ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡು ಉಳ್ಳಾಲ ಶ್ರೀ ಕೀರ್ತಿಶೇಷ ಎ ಜಯಣ್ಣ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿದಂತಹ ಶ್ರೀ ಶೇಷಪ್ಪ ಕೋಟ್ಯಾನ್ ಅವರಿಗೆ ಧನ್ಯವಾದಗಳು. ಹಾಗೂ ಸೇರಿದಂಥ ಎಲ್ಲ ಗಣ್ಯರಿಗೆ ಒಂದೇ ಇದರಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ.